ಆಯುರ್ವೇದ ಚಿಕಿತ್ಸೆಯ ಮೂಲಕ ಮಂಗಳೂರಿನ ಜನತೆಯ ಮನೆ ಮಾತಾಗಿರುವ ವೇದಂ ಆರೋಗ್ಯ ಆಯುರ್ವೇದ ಹೆಲ್ತ್ ಸೆಂಟರ್ನಲ್ಲಿ ಕೇರಳದ ಜನಪ್ರಿಯ ಓಣಂ ಹಬ್ಬವನ್ನು ಆಚರಿಸಲಾಯಿತು. ನಗರದ ವಿಲೆನ್ಸಿಯಾ ಮತ್ತು ಕದ್ರಿಯಲ್ಲಿ ಕಾರ್ಯಾಚರಿಸುತ್ತಿರುವ ವೇದಂ ಆರೋಗ್ಯ ಆಯುರ್ವೇದ ಹೆಲ್ತ್ ಸೆಂಟರ್ ಕಳೆದ ಹಲವು ವರ್ಷಗಳಿಂದ ಜನತೆಗೆ ನಗುಮುಖದ ಸೇವೆಯನ್ನ ನೀಡುತ್ತಾ ಜನತೆಯ ಮನೆ ಮಾತಾಗಿದೆ. ಇಂದು ಮುಂಜಾನೆ ಕದ್ರಿಯ ಆಯುರ್ವೇದ ಹೆಲ್ತ್ ಸೆಂಟರ್ನಲ್ಲಿ ಪೂಕಳಂ ಹಾಕಿ ಸಾಂಪ್ರದಾಯಿಕವಾಗಿ ಓಣಂ ಹಬ್ಬವನ್ನು ಆಚರಿಸಲಾಯಿತು. ನಾಡಿನ ಎಲ್ಲ ಜನರಿಗೆ ವರಮಹಾಲಕ್ಷ್ಮಿ ಅದೇ ರೀತಿ ಓಣಂ ಆಚರಣೆಯ ಶುಭಾಶಯಗಳು. ನಾವಿವತ್ತು ಓಣಂ ಸದ್ಯ ಅಥವಾ ಓಣಂ ಆಚರಣೆಯನ್ನು ನಾವು ಇಲ್ಲಿ ವೇದಂ ಕದ್ರಿ ಅದೇ ರೀತಿ ವೆಲಿಂಗ್ಶದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ಕೇರಳದವರು ಥೆರಪಿಸ್ಟಾಗಿ ವರ್ಕ್ ಮಾಡ್ತಾರೆ. ಅದೇ ರೀತಿ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವರು ಇಲ್ಲಿ ಸ್ಟೇ ಮಾಡ್ತಾರೆ ನಮ್ಮೊಟ್ಟಿಗೆ. ಸೊ ಅವರಿಗೆ ಸಹ ಒಂದು ಸಪೋರ್ಟಾಗಿ ಅಥವಾ ಅವರಿಗೊಂದು ಹಬ್ಬವನ್ನು ಇಲ್ಲಿ ಸಹ ನಾವು ಆಚರಿಸಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ನಾವಿಲ್ಲಿ ಪ್ರತಿ ವರ್ಷ ಆಚರಿಸ್ತೇವೆ. ಅದೇ ರೀತಿ ಮಂಗಳೂರಲ್ಲಿರುವಂತಹ ಎಲ್ಲರಿಗೂ ಓಣಂ ಹಬ್ಬದ ಶುಭಾಶಯ, ಅದೇ ರೀತಿ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳು. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್, ಮಂಗಳೂರು.